ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ, ಅಂಬೀಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಓಹೋ, ಅಮ್ಮನ ಬದ್ನಿ ಜೋರಾಯ್ತಲ್ಲ. ಅತ್ತೆ ಗೊಂಡು ಮತ್ತು ಇವ್ರು ಗಲಾಟೆ ಮಾಡ್ಕೊಂಡದ್ದು ಟಿವಿಗೋಸ್ಕರ. ಗೊಂಡು ಏನು ಮಾಡ್ರು ಕೊಡಲಿಲ್ಲ ನಮ್ಮ ರಿಮೋಟ್. ಸಿಟ್ಟು ಮಾಡ್ಕೊ ಕೂತಿರ್ಕಣಿ ಹಾಡು ಹೇಳ್ಕೊಂಡು. ಇರಲಿ ಎಂಥರ ಒಂದು ಹಳಿಯರ ಬದ್ನಿ ಮಾಡ್ತೆ ಮತ್ತೆಂತ ಮಾಡ್ಕೊ. ಇಷ್ಟೊತ್ತಿಗೂ ಆ ಟಿವಿ ಇಷ್ಟೊತ್ತಿಗೆ ಕಂಡ್ರು ಆ ಟಿವಿ ಮುಂದೆ ಕೂತ್ಕೊಂಡ್ಕಣಿ. ಹಂಗಾರೆ ಮಕ್ಕಳಿಗೆ ಒಂಚೂರು ಕಾಣ್ಕೊಂಬಂಗೆ ಆಗ್ತಿಲ್ಲ. ಅಮ್ಮ ಅಪ್ಪ ಬೇರೆ ಇಲ್ಲ. ಹೌದು, ಕಾಣ್ದೆ ಕೂತ್ಕೊಂಡು ಎರಡು ಕಾಣ್ತಿದ್ದೆ ಎಂಥದ್ದು. ಗೊಂಬೆ ಬರ್ತಿತ್ತು, ಗೊಂಬೆ ಈಗ ಕಾಣ್ತಿದ್ದು. ಎಲ್ಲಿಗೆ ಹೋದ ಮಂಜ? ಮಂಜ ಮತ್ತವಳ ಪಿಕ್ಚರಿಗೆ ಹೋಯ್ಯಾರ. ಬೆಳಿಗ್ಗೆ ಹೋದ್ ಇಷ್ಟೊತ್ತಾರು ಬರಲಪ್ಪ. ಹೋಯ್ಲಿ ಪಿಕ್ಚರಿಗೆ ಹೋಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡ ಎಂಥರ ತಿನ್ಕಬಪ್ಪರು. ಎಲ್ಲರೂ ನಮ್ಮ ಕಣಂಗೆ ಇರ್ತೀರ. ನಮ್ಮ ಕಣಂಗಂದ್ರೆ ಅಂತ ನೀ ಎಷ್ಟೊತ್ತಿಗೂ ಗೊಂಟಿ ಅದು ಇದು ಅಂತ ಮರ್ತೀವಿ. ಹೊರಕ್ಕೆ ಬತ್ತೇ ಇಲ್ಲ ನನ್ನೊಟ್ಟಿಗೆ. ಈಗಂತೂ ಬಪ್ಪದೇ ಇಲ್ಲ ಅಂತ ಇಟ್ಕೋ. ಆರು ಬಂದರು ವಾಪಸ್ ಎಷ್ಟೊತ್ತಿ ಮನೆಗೆ ಹೋಗ್ತದೆ ಅನ್ಕೊಂಡೆ ಧ್ಯಾನ ಇರುತ್ತೆ ನಿಂದು. ಎಂತ ಏನು ಹಾಲು ಕುಡಿಸೋ ಮಕ್ಕಳಿದ್ದೋಮಂಗೆ ಆಡುತ್ತೆ ನೀನು. ಅವ್ರು ಹಾಗೆ ಪಾಪ ಹೋಯ್ ಬರಲಿ, ಸುತ್ತಾಡ್ಕೊ ಬರಲಿ. ಈಗ ಸುತ್ತದೆ ಮತ್ತೆ ಸುತ್ತಾರ ಮಾತಾಡ್ತಾರೆ. ನನ್ನ ವಿಷಯ ಅಂತ ಮಾತಾಡ್ದಂಗೆ ಇತ್ತಪ್ಪ. ಒಂಚೂರು ಕಿಮಿ ಕೊಡುವ. ಅಳ್ತಾರ ಮೇಲೆ ಹಿಂಗೆ ಹಿಂದಿಂದ ಎಲ್ಲ ಮಾತಾಡೋರು ಜಾಸ್ತಿ ಆಗ್ತಾರೆ. ಶತ್ರುಗಳಂತಾರಲ್ಲ ಹಂಗೆ ಮಕ್ಕಳೇ ಶತ್ರುಗಳಾಪದು. ಹೌದು, ನಿಮಗೆ ಹೊರ ಕರ್ಕೊಂಡು ಹೋರೆ ವಾಪಸ್ ಕರ್ಕೊಪ್ಪಕ್ಕೆ ಮನ್ಸತ್ತಿಲ್ಲ. ನಮ್ಗಲ್ಲಿ ಕೈ ಕಲ್ಗಂಟು ಬತ್ತಿಲ್ಲ. ಹೇಳ್ತೀರಿ ನೀವು ಅಲ್ಲೇನು ಹೋಟ್ಲಿಗೆ ಹೊರೆ ಅದು ತಿನ್ನು ಇದು ತಿನ್ನು ಇದು ತಿನ್ನು ಅದು ತಿನ್ನು ಒಂದು ರಾಶಿ ತಕೊಂಬ ಎಲ್ಲ ಅರ್ಧಂಬರ್ಧ ತಿನ್ಕೊಂಬ ಇಲ್ಲಿ ಬಂದು ಪೈಕನಿ ಪೂರ ವಾಸನೆ ಮಾಡಿ ಇಡ್ತೀರಿ ನೀವು. ಮತ್ತೆ ಹೊರಗೋದಾಗ ಲೈಕ್ ಮಾಡಿ ತಿನ್ಕ. ನಿನ್ನ ಕಣಂಗೆ ಬರೀ ಮಸಾಲೆ ಪುರಿ ಒಂದು ತಿನ್ಕ ಕೂತ್ಕೊಂಡ್ರೆ ಅತ್ತ ಅಂತ ಮರ್ರೆ. ನಿಮಗೂ ಈಗ ಹೊರಗೆ ಹೋಯ್ಕಷ್ಟೇ ಅಲ್ದ, ಒಂದಿನ ಹೋಯ್ ಪಪ್ಪ. ಸಂಕ್ರಾಂತಿಗೂ ಯಾವ್ದಕ್ಕಾರು ಹೊರಗೆ ಹೋಗ್ದಿರುತ್ತಲ್ಲ ಅವತ್ತು ಬನ್ನಿ ನೀವು ನಮ್ಮೊಟ್ಟಿಗೆ 5 ಮನೆಗೆ ಹೋಯ್ ಬರ್ಲಕ್ಕೆ. ನಿಂಗೆ ಎಂತ ಗೊತ್ತಿಲ್ಲ ಅಂತ ಹೇಳುದು. ಈಗಣ ಅದೆಲ್ಲ ಬೇಡ. ನಾಳೆಗೆ ನಾನು 2 ಟಿಕೆಟ್ ತಗೊಂಡಿದ್ದೆ. ಬಾ ಪಿಕ್ಚರಿಗೆ ಹೋಪ. ಊರು ಬದಿದೆ ಪಿಕ್ಚರ್ ಅಲ್ದ, ಎಲ್ಲ ಹೇಳ್ತಿದ್ರಲ್ಲ ಕಾಂತಾರ ಅಂದ್ಕೊಂಡೆ. ಎಷ್ಟು ದಿನ ಆಯ್ತು ಅದ್ರದ್ದೇ ಗೌಜ. ಹೋಯ್ ಕಾಣ್ಕಬಪ್ಪ. ನಾವು ಪೊಂಜೂರ್ಲಿದ್ದು ಇತ್ತಂಬ್ರ, ಪೊಂಜೂರ್ಲಿದ ಇದ್ದ ಗುಳಿಗದ ಇದ್ದೆಲ್ಲ ಇತ್ತಂಬ್ರ ಕಾಣ್ಕಪ್ಪ ಬಾ. ಅಲ್ಲ 5 ಮನೇಲಿ ಓದಿ ಇಪ್ಪದಲ್ದ ಅಲ್ಲಿ ಹೋಯ್ಕೊಂಡ್ರಾಯ್ತಲ್ಲ. ಅಲ್ಲಿ ಒಂದ್ಸಲ ಬರ್ತಿಲ್ಲ ನೀವು, ವರ್ಷಕ್ಕೊಂದಿನ ಬರ್ತಾರ ಮರ್ರೆ. ನಮ್ಮನೆ ಹಾರಾಡ್ತೀರಿ ನೀವು. ಇದು ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಆಯ್ತಾ? ಓ ಪಿಕ್ಚರ ಟಿವಿಗೆಲ್ಲ ತೋರಿಸ್ತಿದ್ದೀರಲ್ಲ ಹಾಡಲ್ಲ. ಓಹೋ ಹೋದ್ರ ಕಾಣ್ತು. ನಾನು ಕರ್ಕೊಂಡು ಹೋಗೋ ಬಗ್ಗೆ ಅಂತ ಮಾತಾಡೋದಿಲ್ಲಲ್ಲ. ಅಲ್ಲ ಮರ್ರೆ ಅದೆಲ್ಲ ಹೋಯ್ಲಿ. ಇನ್ನೊಂದು ವಿಷಯ ಗೊತ್ತಿತ್ತು ನಿಮಗೆ. ಮೊನ್ನೆ ನಾ ಹರ್ಕಿ ಹೇಳ್ಕೊಂಡದ್ದೆ ಬೆಕ್ಕಳ್ದೋಯ್ತಲ್ಲ. ಒಂದು 15 ದಿವಸದ ಹಿಂದೆ ನಿಮ್ಮನೆ ತಂಗಿದ ಅವರ ಪಾರಿನಿಂದ ಒಂದು ಬೆಕ್ಕು ತಕ ಬಂದಿರಲ್ಲ ಬಾವ. ಆ ಬೆಕ್ಕ ಕಳೆದದ ಕಣಿ. ಅದ್ರ ಹೆಸರಂತ ಮಫಿಯಾ ಎಂತದ. ಆ ಬೆಕ್ಕ ಕಳೆದೋಯ್ತಂಬ್ರೆ. ಬೆಕ್ಕು ಕಳೆದೋಯ್ದೆ ಅಲ್ಲ. ಅದಕ್ಕೆ ಮನೆ ಮನ್ಸರು ಗುರ್ತಿಲ್ದಿದ್ದಂಗೆ ಮಾಡುತ್ತದ. ಮನೆ ನೆನಪು ಹೋಯ್ತ ಏನೋ, ಎಲ್ಲೋ ಹೋದ 10 ಬದಿ ಹೋಯ್ತದ. ಅಲ್ಲ ಮರ್ರೆ ಕೇಣಿ, ಅದು ಯಾರೋ ಕೊದ್ದಿಟ್ಕೊಂಡಿದ್ದೀರಂಬ್ರೆ ಬೆಕ್ಕನ. 15 ದಿವಸ ಆತ ಬಂತ. ಅಲ್ಲಿ ಬೇಲಿ ಸಿಕ್ತಾಗಳೆಲ್ಲ ಮರ್ಕೊಂಡು ಹೇಳ್ತಿದ್ದಿತ್ತು ಹೆಂಗ್ಸ. ನನ್ನ ಮೊಫೆ ಹೋಯ್ತು ನಂಗೆ ಊಟ ಸೇರೋದಿಲ್ಲ, ನಿದ್ರೆ ಬರ್ತಿಲ್ಲ ಅನ್ಕೊಂಡೆ. ಮೊನ್ನೆ ಈ ಪಿಕ್ಚರ್ ಎಲ್ಲ ಕಂಡ್ಕೊ ಬಂದ್ರ ಮೇಲೆ ಪಟ್ಟವ್ರಿ ತಲೆ ಬಂತಂಬ್ರೆ. 5 ಮನೆಗೆ ಪೊಂಜೂರ್ಲಿಗೆ ಹರಕೆ ಹಾಯ್ಕೊಂಡಿರಂಬ್ರೆ. ಬೆಳಿಗ್ಗೆ ರಾತ್ರಿ ಎಲ್ಲ ಹೇಳಿರಂಬ್ರ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಿರಂಬ್ರ. ಮನೆ ಬಾಗಿಲಲ್ಲಿ ಇತ್ತಂಬ್ರೆ ಬೆಕ್ಕ. ಏನು ಮ್ಯಾವ್ 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 ಅಂತಿತ್ತಂಬ್ರೆ. ಹೇಳ್ತಿದ್ರ ನಿಮ್ಮ ತಂಗಿ. ಎಂಥ ಕಾರಣಿಕ ಹೇಳ್ತೆ ಬೆಕ್ಕ ಸಿಕ್ತ 15 ದಿವಸ ಈ ಕಳೆದೋಯ್ತು ಅನ್ಕೊಂಡೆ. ಮತ್ತೆ ಸಿಕ್ಕದೆ ದಯ್ಯ ಅಂದ್ರೆ ಮತ್ತೆ ಸುಮ್ಮನೆ ಅನ್ಕೊಂಡಿದ್ಯಾ? ಅದಕ್ಕೆ ದೆಯ್ಯ ದೇವ್ರು ಎಲ್ಲ ಮಾಡ್ಕಂತ ಹೇಳುದು. ಅರೆ ನಿನ್ಕಂಡಂಗೆ ಹೋಯೇ ಬರ್ಕನ್ಕೊಂಡಿಲ್ಲ. ಮನ್ಸಲ್ಲಿ ಬುಕ್ತಿದ್ರೆ ಸಾಕು. ನಿಮ್ಗೆ ಹೆಂಗಸ್ರಿಗೆ ಒಂದು ವರ್ಷಿನ ಬಳ್ಕಂದ ಕುಂಕುಮ ಬಳ್ಕಂದ ಅವ್ರನ್ನ ಕರುದ ಇವ್ರನ್ನ ಕರುದ. ಮುಂಚೆಲ್ಲ ಎಲ್ಲಿದ್ದಿತ್ತು ಊರು ಬದ್ದಿಲ್ಲೆಲ್ಲ ಕುಂಕುಮ ಕರುದು ಅನ್ಕೊಂಡೆ. ಈಗೇನ ಬ್ಲೌಸ್ ಪೀಸ್ ಕೊಡುದಪ್ಪ, ಸ್ವೀಟ್ ಕೊಡುದ, ಒಂದು ಮನೆಗಿಂತ ಒಂದು ಜಾಸ್ತಿ ಮಾಡುದ. ಇಲ್ಲಿ ನಮ್ಮ ಜೋಬಿಗೊಂದು ಕೊತ್ರಿ. ಓಹೋ, ನಂಗೊಂದು ಟಿಕೆಟ್ ಮಾಡೋ ಕೂಡಲೇ ಇವರಿಗೆ ಜೋಬಿಗೆ ಕೊತ್ರಿ. ಅಷ್ಟಪ್ಪ ದುಡ್ಡು ಖರ್ಚತ್ತ ಹಂಗಾರೆ. ಅಲ್ಲ ನಂಗೆ ಕೇಂತಿಲ್ಲ, ಇವನೇ ಹಿಂಗೆಲ್ಲ ಮಾತಾಡ್ತಿದ್ನ ಅಂತ ಅನ್ಕೊಂಡೆ. ಹೊಲ್ಲೊಂದು ನೋವು ಬಂದ್ರೆ ಒಂದು ಕಿಮಿಕಿ ಅಂತಿಲ್ಲ. ಇಲ್ಲಪ್ಪ ಇವನು ಹೇಳಿದ್ದೆ ಹೌದು. ನಂಗೆ ಕೇಂತ ಜೋಬಿಗೆ ಕೊತ್ರಿ ಅವಳಿಗೆ ಒಂದು ಟಿಕೆಟ್ ಮಾಡಿ ಅನ್ಕೊಂಡೆ. ಯಾರೇ ಬೇಕಾಯ್ತು, ಒಂದು 2 ತಿಂಗಳು ಕಾಯ್ತೆ ನಾನು. ಟಿವಿಗೆ ಬತ್ತತ್ತಲ್ಲ. ಅಲ್ಲ ಹೋಯ್ ಪಿಕ್ಚರಿಂದ ಹೇಳ್ರಿ ಅಲ್ಲ, ಟಿವಿಗೆ ಬತ್ತಲ್ಲ ಮಾರೆ ಸ್ವಲ್ಪ ದಿನಕ್ಕಾದರೆ. ಮತ್ತಿನ್ನು 2 ಟಿಕೆಟ್ ಅಂದ್ರೆ ಒಂದು 500 ರೂಪಾಯಿ ಖರ್ಚಲ್ದೆ. ಸುಮ್ಮನೆ ಐಕಣಿ ಇನ್ನೊಂದು ಸ್ವಲ್ಪ ದಿವಸ ಕಾಯುವ. ಟಿವಿಲೇ ಕಂಡ್ರೆ ಸೈ. ಅದೆಲ್ಲ ಟಿವಿಲಿ ಕಾಂಬೋ ಪಿಕ್ಚರ್ ಅಲ್ಲ ಮರೀತಿ. ಟಿವಿಲಿ ಕಂಡ್ರೆ ಥಿಯೇಟ್ರಲ್ಲಿ ಕಂಡಂಗೆ ಅತ್ತ.
ಥಿಯೇಟ್ರ್ ಎಫೆಕ್ಟ್ ಮಸ್ತ್ ಆ ಪಿಕ್ಚರಿಗೆ. ಒಳ್ಳೆ ನಾ ಟ್ರೈಲರ್ ಕಂಡೆ. ಅಲ್ಲಿ ಅಂಗಡಿ ಬದಿ ಎಲ್ಲ ತೋರಿಸ್ತಿದ್ದ ಕೋಳಿ ಅಂಗಡಿಯನ್ನೆಲ್ಲ. ಎಂತ ಒಂದು ಗುಳಿಗ ಬಪ್ಪದಂದ್ರೆ ಕೊನೆಗೆ ಕಾಣೋ ನಮ್ಮನೆ ನಮ್ದು ಈ ಕೋಲದಲ್ಲೆಲ್ಲ ಆತಿಲ್ಲ ಚಿಕನ್. ಚಿಕನ್ ನಮ್ಗಾಗಲ್ಲ, ದೇವ್ರದ್ದಲ್ಲ ಕೋಳಿ. ಕೋಳಿ ಅದು ಮ್ಯಾಳಿ ಹಿಪ್ಪಿ ಎಳ್ದು ಬಿಸಾಡಿ ರಕ್ತ ಕೊಡೋದಿಲ್ಲ ಏನೇ, ಅದೇ ನಮ್ಮನೆ ಕಾಣಲ್ಲ. ಕೋಳಿ ಇಲ್ಲಷ್ಟೇ ರಕ್ತ ದೊಡ್ಡಿ ಮುಂಡಕ್ಕೆ ಆಯ್ಕ ತಿಂಬುದು ಕಾಣೋ ಸೇಮ್ ಟು ಸೇಮ್. ಯಪ್ಪಾ ಎಷ್ಟು ಲೈಕ್ ಇತ್ತಂತೆ. ಇನ್ನು ಥಿಯೇಟ್ರಲ್ಲಿ ಕಂಡ್ರೆ ಎಷ್ಟು ಲೈಕ್ ಅನ್ಸೋದಿಲ್ಲ. ಟಿ ವಿಲೆಲ್ಲ ಆ ಎಫೆಕ್ಟ್ ಸಿಕ್ಕೋದಿಲ್ಲ. ಅಲ್ಲದೆ ಅಷ್ಟು ಕಷ್ಟಪಟ್ಟು ಪಿಕ್ಚರ್ ಮಾಡಿರ ನಾವು ಟಿ ವಿಲಿ ಕಂಡ್ರೆ ಹಂಗೆ ಸರಿ ಆತಿಲ್ಲ. ಅದು ನಾವು ಬೆಳೆಸ್ಕಲ್ದ ವಾಪಪ್ಪ. ಹೌದು ನಮ್ಮ ಕಲ್ಚರ್ ಅಲ್ಲ ಮರ್ತಿ. ಕಲ್ಚರ್ ಅಂದ್ರೆ ಅಲ್ಲ ಕಾಡಾಗೆಲ್ಲ ಬೆಳೀತಲ್ಲ, ಅದೇ ಮೈತುರ್ಕಿ ಬತ್ತಲ್ಲ ಚಾರ್ಮಾರ, ಅದಲ್ಲ ಕಲ್ಚರ್. ಎಂಥದ್ದು ಗೊತ್ತಿಲ್ಲ, ಮನೇಲೆ ಕೂತ್ಕೊಂಬ ಇನ್ನು ಎಂತ ಇಂಗ್ಲೀಷ್ ಬರ್ತದ್ದು. ಭಾಳ ನಿಮಗೆಲ್ಲ ಬರ್ತತ್ತಲ್ಲ. ಅಂದರೆ ನಮ್ಮ ಸಂಸ್ಕೃತಿಯೇ ಬಿಂಬಿಸುವ ಪಿಕ್ಚರ್ ಅದು. ಬಾ ನಾಳಿಗೆ ಎಷ್ಟು ದಿನ ಐತೆ ಆರು. ಈಗೀಗ ನೀನು ನನ್ನೊಟ್ಟಿಗೆ ಪ್ಯಾಟಿಗೆ ಬತ್ತೇ ಇಲ್ಲ ಅಲ್ದ. ನಿನ್ನೊಟ್ಟಿಗೆ ಪ್ಯಾಟಿಗೆ ಬರೋಂಗೆ ಗಮ್ಮತ್ತೆ ಬೇರೆ ಕಣ್ಣಂಗೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಮನೆಯಾಗೇ ಆಯ್ಕೊಂಡ್ ಹೊರಗೆಲ್ಲೂ ಬತ್ತಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾಳೆ ರೆಡಿ ಆಯ್ಕೆ ನೀನು ಅಷ್ಟೇ. ರೆಡಿಯಾಗ ಸೀದಾ ಹೋತೈಕಂಬ. ಮತ್ತೆ ಹೋಟ್ಲಿಗೆ ಹೋಯ್ಕುಂಟು ಹೋಟ್ಲಿಗೆ ಹೋಯ್ ಮಸಾಲೆ ದೋಸೆ ತಿನ್ಕಪ್ಪ. ನೆನಪಿತ್ತಲ್ಲ ನಾವು ಸಣ್ಣ ಕಿಪ್ಪಷ್ಟೊತ್ತಿಗೆ ನಾನು ನೀನು. ಸುಮ್ಮನೆ ಕಣಿ. ಆಗ ಟೆಂಟಿಗೆ ಹೋಗ್ತಿದ್ದಿತ್ತಲ್ದ ಪಿಕ್ಚರ್ ಕಂಡ್ಕಂಡ ರಾತ್ರಿಯಲ್ಲೇ ಮಸಾಲೆ ದೋಸೆ ಒಯ್ಕೊಂಟನ್ ಹೋಟ್ಲಲ್ಲಿ ತಿನ್ಕಂಡ ಗಮ್ಮತ್ ಮಾಡ್ಕಂಡ ನಮ್ದು ಬಜಾಜ್ ಗಾಡೀಲಿ ಬರ್ತಿದ್ದಿತ್ತಲ್ದ. ನೆನಪಿತ್ತು ನಂಗೂ. ಗುಟ್ಟಲ್ಲೇ ಮಾತಾಡ್ತಾಳೆ, ಗುಟ್ಟಲ್ಲೇ. ನನ್ನೊಂದು ಪಿಕ್ಚರಿಗೆ ಕರ್ಕೊಂಡವ್ರು ಎಂತತ್ತು ಬೇಕಾ ಇಲ್ಲ ಇವ್ರದ್ದೇನು. ಇಷ್ಟಪ್ಪ ಮಾಡ್ತಾಳಲ್ಲ. ನಾನು ಯಾರೊಟ್ಟಿಗಾರ ನಾಳೆ ಹೋಗಿ ಪಿಕ್ಚರ್ ಕಣ್ಕ ಬಪ್ಪಳೆ. ಇವ್ರ ಕಂಬ ಮುಂಚೆ ನಾ ಕಣ್ಕ. ನಾಚಿಕೆ ಆಗಲಿಂದಲೇ ಹೇಳ್ರೆ ನಾಚಿಕೆ. ಆಗ ದಿನಾ ಅಪ್ಪ ಅಂತಿದ್ದೆ. ಈಗ ಒಂದು ಅಪರೂಪಕ್ಕೆ ಒಂದು ವರ್ಷಕ್ಕೆ ಒಂದ್ಸಲ 2 ಸಲ ನನ್ನೊಟ್ಟಿಗೆ ಹೊರಗೆ ಬಂದರು ಹೆಗ್ಗಡ್ತಿಯರು ಮನೆಯಿಂದ ಹೊರಡೋದಿಲ್ಲ. ಮತ್ತೆ ಪೊದ್ವ ನಾಳೆ ಪಪ್ಪಷ್ಟತಿ ಮಾತ್ರ. ಅವತ್ತೊಂದು ದಿವಸ ನಿನ್ನ ಮಗಳು ಅದು ಹಸಿರು ಬಣ್ಣದ ಒಂದು ಚೂಡಿದಾರ ಕೊಡಿಸಿದಳಲ್ಲ, ಅದನ್ನ ಹಾಯ್ಕೊಂಡೇ ಬರ್ಕಕ್ಕ. ಈ ಸೀರೆ ಎಲ್ಲ ಬೇಡ, ನಾನು ಎಲ್ಲರೂ ತೋರ್ಸ್ಕ್ ನನ್ನ ಹೆಂಡತಿ ಇನ್ನೂ ಎಷ್ಟು ಚಂದ ಇದ್ದಾಳೆ ಅನ್ಕೊಂಡು. ಆ ದಿವಸ ಎಂಥ ಚಂದ ಕಾಣ್ತಿದ್ದಿದೆ ಬಿಟ್ಟಿರೆ. ಇನ್ನೂ ಒಂದು ಮಗು ಆಗ್ತಿದ್ದಿತ್ತು ಅಷ್ಟೇ. ಈ ಹೆಂಗಸರಿಗೆ ಹಳತಾರ ಮೇಲೆ ನಾಚಿಕೆ ಜಾಸ್ತಿ ಆಗ್ತ ಅನ್ಕಂಡೆ. ಹುಡುಗಿಯರಿ ಪಷ್ಟೊತ್ತಿಗೆ ನಮ್ಮೊಟ್ಟಿ ಪಿಕ್ಚರಿಗೆ ಸುತ್ತಾಡೋಕೆ ಎಲ್ಲ ಮನ್ಸಿರುತ್ತೆ ಇವರಿಗೆ. ಹಳತಾರ ಮೇಲೆ ಒಂದು ನಾಚಿಕೆ ಶುರು ಆಗ್ತದೆ. ಎಂಥದ್ದು ಗೊತ್ತಿಲ್ಲ ಕಣಿ, ಎಲ್ಲಿಗೂ ಗೊತ್ತಿಲ್ಲ. ಮತ್ತೆ ನೀವೆಲ್ಲ ವಿಡಿಯೋ ಕಾಣ್ತಿದ್ರಿ ನಮ್ದು. ನಾವು ಮಧ್ಯ ಎಂತ ಹೇಳುದು ಮಾರೆ, ನಮನಿ ಕೆಲಸ ಪುರ್ಸೋತಿಲ್ಲ ಕಣಿ. ಆಯ್ಲಿ ನಾಳೆ ಒಂದು ನೆಮ್ಮದಿಲ್ಲ. ನಾನು ನನ್ನ ಹೆಂಡತಿ ಸುತ್ತಾಡ್ಕೊ ಬರ್ತಕ್ಕ. ನೀವು ಅಲ್ಲಿವರೆ ನಮ್ಮ ವಿಡಿಯೋ ಕಾಮ್ದು ಬಿಡಬೇಡಿ. ಮತ್ತು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಮರುಕಾಗ. ಹೊಸ್ದಾಗಿ ಕಂತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಕಾಣ್ಕ. ಆಯ್ತು ಹಂಗಾರೆ ನಾವೀಗ ಬೇಗ ಒಂಚೂರು ಉಣ್ಕೊ ಮಲ್ಕೊಂತದ್ದು. ನಾಳೆ 8:45 ಶೋಗೆ ಹೋಗ್ಬೋದು ನಾವು.